ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡದ ಹುಡುಗಿ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾವು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದಾಗ ಫುಲ್ ಮಳೆ ಬಂದ್ಬಿಡ್ತು. ನಮಗೆ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಫ್ರೆಂಡ್ಸ್. ಏನಿಲ್ಲ ಅಂದರೆ 6 ಗಂಟೆ 7 8 ಗಂಟೆ ಆಗೋಯ್ತು. ಫುಲ್ ರೋಡಲ್ಲೆಲ್ಲ ಜಾಮು, ರೋಡಲ್ಲೆಲ್ಲ ಟ್ರಾಫಿಕ್ ಆಗೋಯ್ತು. ನಾನು ಚಿಕ್ಕಪೇಟೆಯಲ್ಲಿ ಸಿಂಪಲ್ಲಾಗಿ ಒಂದು ಶಾಪಿಂಗ್ ಮಾಡಿದ್ದೀನಿ, ಅದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಏನು ಗೊತ್ತಾ, ತಲೆಗೆ ಹಾಕೊಳ್ಳೋದು ನಿಮಗೆ ಗೊತ್ತಲ್ಲ. ಈ ಬ್ಯಾಕ್ ಸೈಡಲ್ಲಿ ಹೆಂಗೆ ಗೊತ್ತಾ, ಈ ಥರ. ಇದು ಹೆಂಗೆ ಅಂದರೆ, ಇವಾಗ ಇದು ಜುಟ್ಟು ಇಲ್ಲಿ ಹಾಕತ್ತೀವಲ್ಲ, ಇಲ್ಲಿ ಹಾಕೊಂಡಾಗ ಇದನ್ನು ಈ ಥರ ನೋಡಿ, ಈ ಥರ ಹಿಂಗೆ ಹಾಕೊಂಡಾಗ ಇದು ಮುಚ್ಕೊಳುತ್ತೆ ನೋಡಿ. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಇದು ಎಷ್ಟು ಗೊತ್ತಾ, 300 ಹೇಳಿದ್ರು, ಆದರೆ ನಾನು ಕೊಟ್ಟಿರೋದು 230 ಕೊಟ್ಟಿದ್ದೀನಿ. ಆದರೆ ಚೆನ್ನಾಗಿದೆ. ಯಾವಾಗಾದರೂ ಎಲ್ಲಾದರೂ ಹಾಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಲ್ವಾ. ಅದಕ್ಕೆ ತಗೊಂಡು ಬಂದು ನಿನ್ನೆ ನಾವು ಬರೋಕ್ಕೆ ಎಷ್ಟು 8 ಗಂಟೆ ಆಯಿತು. ಅದೇ ಹೋಟ್ಲದೊಂದು ಲಾಗ್ ಹಾಕಿದ್ನಲ್ಲ ಫ್ರೆಂಡ್, ಅದು ಚಿಕ್ಕಪೇಟೆಯಲ್ಲಿ ಅವಿನ್ಯೂ ರೋಡಲ್ಲಿ ಹೋದ ತಕ್ಷಣ ರೈಟ್ ಸೈಡ್ ಸಿಗುತ್ತೆ. ಅವರು ಹೊಸ್ದಾಗಿ ಓಪನ್ ಮಾಡಿದ್ದಾರೆ, 2 ತಿಂಗಳಾಯ್ತಂತೆ. ಆದರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಊಟ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಒಂದು ಫ್ರೈಡ್ ರೈಸ್ ಬಂದು 85 ರೂಪಾಯಿ, ಕರ್ಡ್ ರೈಸ್ ಬಂದು 45 ರೂಪಾಯಿ, ಇಡ್ಲಿ ದೋಸೆ ಒಂದು ಊಟ ಬಂದು 85 ರೂಪಾಯಿ. ಪೂರಿ, ಅನ್ನ, ಸಾಂಬಾರು, ರಸಮು ಎಲ್ಲ ಕೊಡ್ತಾರೆ. ಆದರೆ ಚಿಕ್ಕಪೇಟೆಗೆ ಹೋದರೆ ನಮ್ಗೆ ಯಾವಾಗಲೂ ಏನು ಬೇಜಾರಾಗ್ತಾಯಿತ್ತು ಅಂದರೆ, ಆ ಕಡೆ ಹೋಗಬೇಕಿತ್ತು ತಿನ್ನೋದಕ್ಕೆ, ದೂರ ಹುಡಿಕೊಂಡು ಹೋಗ್ಬೇಕಾಯಿತು. ಆದರೆ ಈ ಹೋಟ್ಲು ತುಂಬ ಕ್ಲೀನಾಗಿದೆ ಮತ್ತು ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ನಾವು ಬಸ್ಸಿಗೆ ಬಂದ್ವಿ. ಒಂದು 6:30 7 ಗಂಟೆ 6:30 ಆಯಿತು. ನಾನು ನನ್ನ ಮಗಳು ಹೋಗಿ ನಾವು ಒಂದು 4 ಟಾಪ್ ತಂದ್ವಿ. ಅಲ್ಲಿಂದ ಬಂದು ಇವಾಗ ಹಾಕಿದ್ರಲ್ಲ ಈ ಟಾಪು ಅಲ್ಲಿದೆ ಫ್ರೆಂಡ್ಸ್. ಇದು 400. ಇನ್ನೂ ತಂದಿದ್ದೀನಿ, ಒಂದು 5-6 ತೋರಿಸ್ತೀನಿ. ಟೈಮ್ ಇಲ್ಲ ಸ್ವಲ್ಪ. ರೂಮಲ್ಲಿ ನಮ್ಮ ಮಗಳು ವರ್ಕ್ ಮಾಡ್ತಾಯಿದ್ದೆ, ಇಂಜಿನಿಯರು. ಇವಾಗ ನಾನು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ ಒಳಗಡೆ. ಮತ್ತು ಒಂದು 4 ಟಾಪ್ ತಂದಿದ್ದೀವಿ. ಮತ್ತು ಸ್ಯಾರಿ ಕೊಡ್ಸೈತೆ ನಮ್ಮ ಮಗಳು ನನಗೆ ಬರ್ತಡೇ. ನಂದು 14ನೇ ತಾರೀಕು ಬರ್ತಡೇ ಇದೆ. ಸಿಂಪಲ್ಲಾಗಿ ಮಾಡ್ಕೊತೀನಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ತೋರಿಸ್ತೀನಿ ಇವಾಗ ಆ ಸ್ಯಾರಿ. ಅದನ್ನು ಹೊಲಿಯೋಕ್ಕೆ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು. ಫಸ್ಟೊಂದು ರೇಷ್ಮೆ ಸೀರೆ ತೊಗೊಂಡಿದ್ದೆ, ಅದು ಕೊಟ್ಟಿದ್ದೀನಿ, ಅದನ್ನು ತೊಗೊಂಡು ಬಂದಿಲ್ಲ. ಇದನ್ನೇ ಉಟ್ಕೊತೀನಿ. ಅದು ಸೀರೆ ತುಂಬ ಚೆನ್ನಾಗೈತೆ, ಕಲರು ನನಗೆ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ಇವಾಗ ಫ್ರೆಂಡ್ ಆ ಸ್ಯಾರಿನ ನಿಮಗೆ. ಆಮೇಲೆ ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಬರ್ತಾಯಿದ್ದೋ ನೆನೆ. ಅದೇ ಒಂದು ಮನುಷ್ಯನಿಗೆ ಎಷ್ಟು ಒಳ್ಳೆಯ ಗುಣ ಇರಬೇಕು, ಇರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾಯಿದ್ದೀನಿ ಫ್ರೆಂಡ್. ಇದೊಂದು ನಿಮಗೆ. ನಾವು ನಿನ್ನೆ ಮೆಜೆಸ್ಟಿಕ್ ಬಸ್ ಹತ್ತಿದ್ವಿ. ಆವಾಗ ನಮ್ಮ ಹತ್ರ 1000 ದುಡ್ಡು 500 ಇತ್ತು. ಮತ್ತು ಫ್ರೆಂಡ್ಸ್, ಚೇಂಜ್ ಬಂದು ನನಗೆ 30 ರೂಪಾಯಿ ಇತ್ತು. ನಾವೇನು ಮಾಡ್ದು, ಚಿಕ್ಕಪೇಟೆಯಿಂದ ಮಳೆ ಬಂತಲ್ಲ, ಅದಕ್ಕೆ ಬಸ್ ಸ್ಟಾಪ್ಗೆ 30 ರೂಪಾಯಿ ತಗೊಂಡ್ರು ಆಟೋಗೆ. ಅಲ್ಲಿಂದ ಬಸ್ಸಿಗೆ ಬಂದು ಬಸ್ ಹತ್ತು ಕೂತ್ಕೊಂಡ್ವಿ. ಸುಲ್ತಾನ್ ಪಾಳ್ಯ ಪುಷ್ಪಾಂಜಲಿ ಬಸ್ಸು, ನಾವಿರೋದು ಕಾವಲ್ ಬೈಸಂದ್ರ ತಾನೇ. ಆಮೇಲೆ ಅಲ್ಲೇನಾಯಿತು, ಎದುರು ಬದಲು ಸೀಟಿಗೆ ಕೂತಿದ್ದೋ. ಲೇಡಿ ಕಂಡಕ್ಟ್ರು ಅವ್ರೇನು ಹೇಳಿದ್ರು, ಚೇಂಜ್ ಕೊಡಿ ಅಂದರು. ನಮ್ಮ ಹತ್ರ 33 ರೂಪಾಯಿ ಇತ್ತು. ಆವಾಗ ನಾನು, ಮೇಡಮ್ 33 ರೂಪಾಯಿ ಎಷ್ಟು ಬಸ್ ಚಾರ್ಜ್ ಅಂದರೆ 40 ರೂಪಾಯಿ, ನಮಗೆ 20 ರೂಪಾಯಿ. ಆರ್ ಟಿ ನಗರದಿಂದ ಹತ್ತಿದ್ರು, ಮೆಜೆಸ್ಟಿಕ್ಕಿಗೆ 30 ರೂಪಾಯಿ, ಬೈಸನಿಂದ ಹತ್ತಿದ್ರು 30 ರೂಪಾಯಿ ಫ್ರೆಂಡ್ಸ್. ಆಮೇಲೆ ಒಬ್ಬರು ಲೇಡಿ ನಮ್ಮ ಎದುರುಗಡೆ ಕೂತ್ಕೊಂಡ್ರು. ಅವರು ದಿನ್ನೂರಲ್ಲಿ ಹೇಳಿದ್ರು, ಯಾರು ಅಂತ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಎಷ್ಟೋ ಸಲ ನಾವು ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತೀವಿ, ನಮಗೆ ಯಾರು ಪರಿಚಯನೇ ಇರೋಲ್ಲ. ಒಬ್ಬೊಬ್ಬರು ಬಸ್ಸಲ್ಲಿ ಕೂತಿರ್ತೀವಿ, ಅವ್ರಿಗೆ ಚೆನ್ನಾಗಿ ಪರಿಚಯ ಆಯ್ತಾರೆ. ಚೆನ್ನಾಗಿ ಪರಿಚಯ ಇರೋರ ಥರ ಮಾತಾಡಿಸ್ತಾರೆ. ಒಂದು ದೇವಸ್ಥಾನ ಟೆಂಪಲ್ಗೆ ಹೋಗ್ತೀವಿ, ಅಲ್ಲೂ ನಮಗೆ ಪರಿಚಯ ಇರೋ ಥರ ಮಾತಾಡಿಸ್ತಾರೆ. ಏನಂದರೆ ಒಂದು ಮನುಷ್ಯನ ಒಳ್ಳೆಯ ಗುಣ ಫ್ರೆಂಡ್ಸ್. ಏನಂದರೆ ನಾವು ಹಂಗಂತ ಎಲ್ಲರೂ ಒಳ್ಳೆಯವರು, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗಬೇಕು ಆ ಥರ ಇರೋಲ್ಲ ನೋಡಿ. ಇವಾಗ ಯಾರನ್ನೂ ನಂಬೋ ಆಗಿಲ್ಲ ಮನುಷ್ಯರನ್ನ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಈಗ ಎಲ್ಲೂ ನಾವು ನಂಬಿ ಎಷ್ಟೋ ಜನ ಮೋಸ ಹೋಗಿದ್ದಾರೆ. ನಾವು ಇವ್ರು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಇವ್ರು ಅಡ್ರೆಸ್ ಹೇಳಿದ್ರು, ಆ ಥರ ಇಲ್ಲ ಇರ್ತಾರೆ ಫ್ರೆಂಡ್ಸ್. ನಾನು ಎಲ್ರಿಗೂ ಹೇಳಲ್ಲ, ಈಗ ಪ್ರಪಂಚ ಆ ಥರ ನಡೀತಾ ಇದೆ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಎಲ್ಲೇ ಹೋಗಲಿ. ಇವಾಗ ನೋಡಿ, ಡ್ರೈವರ್ಗಳು, ಕಂಡಕ್ಟ್ರೆಲ್ಲ ಅವ್ರನ್ನ ಅಡ್ರೆಸ್ ಕೇಳಿದ್ರೆ ನಮಗೇನು ತಪ್ಪಿಲ್ಲ. ಇವಾಗ ಕಾಮನ್ ಮ್ಯಾನ್ಗಳು ಇರ್ತಾರೆ, ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ. ನಾನು ಎಲ್ಲರೂ ಕೆಟ್ಟವರು, ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳೋದು ಫ್ರೆಂಡ್. ಆ ರೀತಿ ಇವಾಗ ಸಮಾಜ. ಏನಾದರೂ ಏನು ಗೊತ್ತಿಲ್ಲದವ್ರು ಏನಾದ್ರು ಅಡ್ರೆಸ್ ಕೇಳಿದ್ರೆ ಸುಳ್ಳು ಅಡ್ರೆಸ್ ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಒಬ್ಬೊಬ್ಬರು. ಹಂಗಾಗಿ ಎಲ್ರಿಗೂ ನಾನು ಹೇಳೋದು, ಏನೇ ಇದ್ದರೂ ನಿಮ್ಮ ಹುಷಾರಲ್ಲಿ ನೀವು ಇರಿ. ಎಲ್ಲಾದರೂ ಅಷ್ಟೇ, ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಹಂಗೆ ಫೋನಲ್ಲಿ ಇಟ್ಕೊಂಡು ಬಸ್ ಹತ್ತಕ್ಕೆ ಹೋಗಬೇಡಿ, ಜಾರಿ ಬಿದ್ದುಬಿಡ್ತೀವಿ ನೋಡಿ. ಆವಾಗ ನಮಗೆ ಅಪಾಯ ಆಗುತ್ತೆ ಮನುಷ್ಯಂಗೆ ಅಲ್ವಾ. ಒಬ್ಬೊಬ್ರು ಹಂಗೆ ಫೋನಲ್ಲಿ ಫುಲ್ ಬಿಜಿ ಆಗಿಬಿಡ್ತಾರೆ. ಆಮೇಲೆ ಬಿಜಿಯಾಗಿ ಹಂಗೆ ಬಸ್ ಹತ್ತುತ್ತಾ ಇರ್ತಾರೆ, ಯಾಕಡಿಕೋ ನೋಡ್ಕೊಂಡು ಯಾಕಡಿಕೋ ಹತ್ತೋದು, ಜಾರು ಬೀಳೋದು, ಈ ಥರ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಏನಾದರೂ ಅವರು ಫ್ರೆಂಡ್ಸ್ ನಮಗೆ ಆ ಲೇಡಿ 10 ರೂಪಾಯಿ ಕೊಡೋಕ್ಕೆ ಬರ್ತಾಯಿದ್ರು. ಆದರೆ ನಮ್ಮ ಹತ್ರ ಚೇಂಜ್ ಇಲ್ಲ. ಅವರು ಏನಿಲ್ಲ ಅಂತಲ್ಲ, ಆದರೆ ನಮ್ಮ ಹತ್ರ ಚೇಂಜ್ ಇಲ್ಲ ಅಂದ್ವಲ್ಲ. ಆಮೇಲೆ ಕಂಡಕ್ಟ್ರ್ ಇದ್ರು, ಇಲ್ಲ 500 ರೂಪಾಯಿಗೆ ಚೇಂಜ್ ನಾನು ಕೊಡ್ತೀನಿ ಬೇಡಿ ಅಂದರು. ಅದೇ ಅವರು ಒಳ್ಳೆ ಗುಣ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮ ಸೀಟ್ ಎದುರು ಕೂತ್ಕೊಂಡ್ರು ಆಪೋಸಿಟು. ನಾವು ಇನ್ನು 10 ರೂಪಾಯಿ ಚೇಂಜ್ ಇಲ್ಲ ಮೇಡಮ್, ಇಲ್ಲಾಂದ್ರೆ 500 ರೂಪಾಯಿ ಚೇಂಜ್ ನೀವೇ ಕೊಡಬೇಕು, ಇಲ್ಲ ಲಾಸ್ಟ್ ಸ್ಟಾಪಲ್ಲಿ ಕೊಡಿ ಮೇಡಮ್ ಅಂತ ಹೇಳ್ದು. ಆಮೇಲೆ ಅವರು ಕೊಡೋಕ್ಕೆ ಬಂದರು. ಅವರು ಆಮೇಲೆ ಬೇಡಿ ಮೇಡಮ್ ಬೇಡ. ಆಮೇಲೆ ಕಂಡಕ್ಟ್ರ್ ಹೇಳಿದ್ರು, ಇಲ್ಲ ಕಂಡಕ್ಟ್ರು ಲೇಡಿ ಮೇಡಮೇ. ಅವ್ರು ಹೇಳಿದ್ರು, ಇಲ್ಲ ಬಿಡಿ ಮೇಡಮ್ ನಾನೇ ಕೊಡ್ತೀನಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟರು ಫ್ರೆಂಡ್ಸ್. ನನಗೆ ನೆನ್ನೆ ತುಂಬ ಖುಷಿ ಆಯಿತು. ಅದಕ್ಕೆ ಫ್ರೆಂಡ್ಸ್, ಯಾರೇ 5 ರೂಪಾಯಿ 10 ರೂಪಾಯಿ ನಮಗೆ ಅಯ್ಯೋ ಅದು
₹5 ಅದು ₹10 ಅನ್ಕೊಡೋದು, ಅದೇ ನಮ್ಗೆ ಒನ್ ಟೈಮಲ್ಲಿ ಎಷ್ಟು ಕಷ್ಟಕ್ಕಾಗುತ್ತೆ. ಒಬ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ, ಒಂದು ಹೆಲ್ಪ್ ಗುಣ ಇರಬೇಕು. ಆ ಮೇಡಮು ದಿನ್ನೂರಲ್ಲಿ ಇಳಿದೋದ್ರು. ಎಲ್ಲೇ ಇರಲಿ ಅವ್ರು ಚೆನ್ನಾಗಿರಲಿ ಫ್ರೆಂಡ್ಸ್. ಇದು ನೆನ್ನೆ ನಮಗೆ ಬಸ್ಸಲ್ಲಿ ಆಗಿದ್ದು. ನಾವು ಒಂದೊಂದು ಸಲ ಎಲ್ರಿಗೂ ನಾವು ನೋಡಿ, ನಾವು ಒಬ್ರಿಗಾದರೆ ಅವರೇ ನಮ್ಗೆ ಆಗಬೇಕು ಅನ್ನೋ ಥರ ಇಲ್ಲ. ಎಲ್ಲೋ ಒಂದು ದೇವರು ಯಾರೋ ಒಂದು ಒಳ್ಳೆಯವ್ರು ಸಿಗ್ತಾರೆ, ಒಂದು ಹೆಲ್ಪ್ ಮಾಡ್ತಾರೆ ಅಲ್ವಾ. ಇದಕ್ಕೆ ನಾವು ಏನು ತಿಳ್ಕೊಬೇಕು, ನಾವು ಮಾಡಿದರೆ ನಮಗೆ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೋಬೇಡಿ ಫ್ರೆಂಡ್ಸ್. ನಾವು ಒಬ್ರಿಗೆ ಮಾಡಿದ್ದೀವಿ ಅಂದ್ಕೊಳ್ಳಿ, ಒಂದು ಒಳ್ಳೆ ಏನೋ ಒಂದು ಒಳ್ಳೆ ಕೆಲಸನೇ ಆಗ್ಬೋದು, ಏನೋ ಒಂದು ಒಳ್ಳೇದು ಅವ್ರಿಗೆ ಸಹಾಯನೋ ಏನೋ ನಾವು ಮಾಡಿದಾದರೆ ನಾವು ಅವರಿಂದನೇ ಅವರೇ ಮಾಡ್ತಾರೆ ಅಂತ ಬಯಸಬಾರ್ದು, ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆ ಗೊತ್ತಾ, ಅವರ ರೂಪದಲ್ಲಿ ಬೇರೆ ಎಲ್ಲಾದರೂ ನಮ್ಗೆ ಒಳ್ಳೇದಾಗುತ್ತೆ ಫ್ರೆಂಡ್. ನನ್ನ ಇದರಲ್ಲಿ ನಡೆದಿರೋದು ಹೇಳ್ತಾ ಇದ್ದೀನಿ ನಿಮಗೆ. ನನಗೆ ಎಲ್ಲೋದ್ರೂ ಒಳ್ಳೇದೇ ಆಗೈತೆ ಫ್ರೆಂಡ್. ನಾವು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ಒಂದು ನೀರು ಕೇಳಿ ಕೊಡ್ತಾರೆ, ಎಲ್ಲೇ ಹೋಗಲಿ ಫ್ರೆಂಡ್ಸ್, ನಮಗೊಂದು ಹೆಲ್ಪ್ ಆಗುತ್ತೆ. ಒಂದು ಅಡ್ರೆಸ್ ಗೊತ್ತಿಲ್ಲದ್ರೆ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಹೇಳೋದು ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಯಾವ ಥರದಲ್ಲಾರು ಮಾಡ್ತಾನೆ ಫ್ರೆಂಡ್, ಇದಂತೂ ಸತ್ಯ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್. ನನ್ನ ವೀಡಿಯೋ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಯಾರೇ ಆಗಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ದುಡ್ಡಿಗೆ ಅಂತಲೇ ಮಾಡಬೇಡಿ. ನಿಮ್ಗೊಂದು ಟೈಮ್ ಪಾಸ್ ಆಗುತ್ತೆ. ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ನೋಡಿ ಎಷ್ಟೊಂದು ಜನ ಫ್ರೆಂಡ್ಸ್ಗಳು ಸಿಗ್ತಾರೆ. ನಮ್ಮ ವಿಡಿಯೋ ಲೈಕ್ ಮಾಡ್ತಾರೆ, ನೋಡ್ತಾರೆ, ಮತ್ತು ಶೇರ್ ಮಾಡ್ತಾರೆ, ಇಷ್ಟಪಡ್ತಾರೆ. ಒಂದು ನಮ್ಮ ಕಷ್ಟದ ಜೊತೆ ನಮಗೆ ಜೊತೆಯಾಗಿರೋ ಥರ ಅವ್ರು ಏನು ನಮಗೆ ಕೊಡೋದು ಬೇಡಿ. ನಮಗೇನು ಅನ್ಸುತ್ತೆ, ನಮಗೆ ಜನ ನೋಡಿದ್ದಾರೆ ಅಂತ ಒಂದು ಖುಷಿ ಆಗುತ್ತೆ. ಅದಕ್ಕೆ ಮಾಡಿ, ಮನೇಲಿರೋರು ಮಾಡಿ ಕೆಲಸ. ನಾವಂತೂ ಫ್ರೆಂಡ್ಸ್ ಕೆಲಸಕ್ಕೆ ಹೋಯ್ತು ನೋಡಿ, ಈ ಟೈಮ್ ಬರ್ತೀನಿ ನಾನು ಫಸ್ಟ್ ಶಿಫ್ಟು ಫ್ರೆಂಡ್. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಬಟ್ಟೆ ಎಲ್ಲ ತೋರಿಸ್ತೀನಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.